ಈಗ ಸರ್ ಎತ್ತಿನ ಹೊಳೆ ಯೋಜನೆ ಅಂದ್ರೇನು ಮತ್ತು ಅದರ ಒಂದು ಪರಿಕಲ್ಪನೆ ಯಾರದ್ದೇನು ಅಂತ ಒಂದು ಚಿಕ್ಕ ವಿಷಯ. ಎತ್ತಿನ ಹೊಳೆ ಯೋಜನೆ ಅಂದರೆ ನಮ್ಮ ರಾಜ್ಯದ ಸಮಗ್ರ ನೀರಾವರಿ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ನೀರಾವರಿಯನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ಮಾಡ್ತಾಯಿದ್ದಾರೆ. ಎಲ್ಲ ನದಿಗಳಿಗೆ ಇವತ್ತು ಅಣೆಕಟ್ಟುಗಳನ್ನು ಕಟ್ಟಿ ಕೃಷಿ, ಕುಡಿಯುವ ನೀರು ಎಲ್ಲ ಸರಬರಾಜು ಆಗ್ತಾ ಉಂಟು. ಇಲ್ಲಿ ಸಮಸ್ಯೆ ಆದದ್ದೇನು ಅಂತ ಹೇಳಿದರೆ, ನಗರಗಳು ಬೆಳೀತಾ ಇದೆ. ಹೌದು, ನಗರಗಳಲ್ಲಿ ಬೇಡಿಕೆ ಜಾಸ್ತಿ ಆಗಿದೆ ನೀರಿನ ಬಗ್ಗೆ. ಕೃಷಿ ಭೂಮಿಯ ವಿಸ್ತರಣೆ ಆಗ್ತಾ ಉಂಟು. ಇಂಥ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ನದಿಗಳಿಗೆ ಅಣೆಕಟ್ಟು ಕಟ್ಟಿಯಾಗಿದೆ. ಎಲ್ಲ ನದಿಗಳಿಗೆ ಅಣೆಕಟ್ಟು ಕಟ್ಟಿದ್ದಾರೆ. ಈಗ ನಮ್ಮ ನೇತ್ರಾವತಿಗೊಂದು ಬಾಕಿ ಇತ್ತು. 2001ನೇ ಇಸವಿಯಲ್ಲಿ ನಮ್ಮ ಡಾಕ್ಟರ್ GS ಪರಮಶಿವಯ್ಯ ಅಂತ ಅವರೊಂದು ನೇತ್ರಾವತಿ ನದಿ ತಿರುವು ಯೋಜನೆ ಅಂತ ಸರ್ಕಾರಕ್ಕೊಂದು ವರದಿ ಕೊಟ್ಟರು. ಪರಿಸರ ತಜ್ಞರು ಹೌದು. ಅವರು ಕೊಟ್ಟ ಯೋಜನೆ ಪ್ರಕಾರ 60 TMC ನೀರನ್ನು ಇಡೀ ನಮ್ಮ ನೇತ್ರಾವತಿಯ ಎಲ್ಲ ಮೂಲಗಳಿಂದ ಡೈವರ್ಟ್ ಮಾಡೋದು ಅಂತ ಬಹಳ ದೊಡ್ಡ ಯೋಜನೆ ಅದು. ಆಮೇಲೆ ಇದು ಬೇರೆ ಬೇರೆ ದೃಷ್ಟಿಕೋನಗಳಿಂದ ಸರ್ಕಾರ ಬದಲಾವಣೆ ಆದಾಗ ತಾಂತ್ರಿಕ ವಿಚಾರಗಳಿಂದ ಆ ಯೋಜನೆ ಅಲ್ಲಿಗೆ ನಿಂತೋಯ್ತು. 2007ರಲ್ಲಿ ಮತ್ತೆ ಅದನ್ನೇ ಒಂದು ತುಂಡು ಮಾಡಿ ಪಶ್ಚಿಮ ವಾಹಿನಿ ಯೋಜನೆ ಅಂತ ಮಾಡಿದರು. ಅದು ಮತ್ತೆ ಯೋಜನೆ ಆಗಲಿಲ್ಲ. 2011ರಲ್ಲಿ ನೇತ್ರಾವತಿ ನದಿ ತಿರುವು ಯೋಜನೆಯ ಒಂದು ಅಂಶವನ್ನು ತೆಗೆದುಕೊಂಡು ಅದೇ ಯೋಜನೆ ಒಂದು ತುಂಡು ಮಾಡಿ ಅಂತ ಹೇಳ್ಬೋದು. ಒಂದು ಅಂಶವನ್ನು ಎತ್ತಿನ ಹೊಳೆ ಯೋಜನೆ ಅಂತ ಮಾಡಿದರು. ಸರಿ, ಈಗ ಎತ್ತಿನ ಹೊಳೆ ಯೋಜನೆಗೆ ನಾವು ವಿರೋಧ ವ್ಯಕ್ತಪಡಿಸೋದು ಯಾಕೆ ಅಂತ ಹೇಳಿದರೆ, ಇದರಲ್ಲಿ ಒಂದು ನಾವು ಮೂಲಭೂತವಾಗಿ ಪ್ರಮುಖವಾಗಿ ಹೇಳಬೇಕು. ನೋಡಿ, ಈಗಲೇ ಬಯಲು ಸೀಮೆಯವರಿಗೂ ಕರಾವಳಿಯವರೆಗೂ ನಾನು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೇನೆ, ಬಹಳ ಚರ್ಚೆ ಆಗ್ತಾ ಉಂಟು, ಬಹಳ ಭಿನ್ನಾಭಿಪ್ರಾಯಗಳು. ಯಾಕೆಂದರೆ ಅವರು ಹೇಳೋದು ಇದು ರಾಜ್ಯದ ಒಂದು ನದಿ, ಇದು ನದಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಹಕ್ಕಿಲ್ಲ, ಎಲ್ಲರಿಗೂ ಸಮಾನವಾಗಿ ಹಕ್ಕು. ಒಂದು ಕಡೆಯಲ್ಲಿ ನೀರು ಕಡಿಮೆ ಆಗುವಾಗ ಅದಕ್ಕೆ ಆ ನೀರನ್ನು ಕಳಿಸಬೇಕು ಅಂತ ಹೇಳಿ ಅವರ ಆಲೋಚನೆಗಳು. ಈಗ ನಾವು ಹೇಳೋದು, ನಾವು ಬಯಲು ಸೀಮೆಯವರಿಗೆ ನೀರು ಕೊಡೋದಕ್ಕೆ ಯಾವತ್ತಿಗೂ ವಿರೋಧ ಇಲ್ಲ. ಅದು ನೇತ್ರಾವತಿ ಯೋಜನೆ ಇರಲಿ, ಎತ್ತಿನ ಹೊಳೆ ಯೋಜನೆ ಇರಲಿ. ಬಯಲು ಸೀಮೆಯವರಿಗೆ ಸಮಸ್ಯೆಗಳಿದೆ, ಅವರು ನೀರಿಗೆ ಒದ್ದಾಡ್ತಿದ್ದಾರೆ, ಅಲ್ಲಿ ತುಂಬಾ ಬರಪೀಡಿತ ಪ್ರದೇಶ ಹೌದು. ಆದರೆ ನಾವು ವಿರೋಧ ವ್ಯಕ್ತಪಡಿಸುವುದು ಈ ಯೋಜನೆಯಲ್ಲಿ ಸರ್ಕಾರ ಮಾಡುವಂಥ ಮೋಸಗಳು. ಸರ್ಕಾರ ಮೋಸ ಮಾಡ್ತಾ ಇದೆ. ಬಯಲುಸೀಮೆಯವರಿಗೆ 24 TMC ನೀರು ಕೊಡ್ತೇವೆ ಅಂತ ಹೇಳಿ ಇವತ್ತು ಸಕಲೇಶ್ಪುರದಲ್ಲಿ ಎತ್ತಿನ ಹೊಳೆ ಯೋಜನಾ ವ್ಯಾಪ್ತಿ ಪ್ರದೇಶದಲ್ಲಿ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಇವರು 14 ವರ್ಷ ಕಾಮಗಾರಿ ಮಾಡಿ ಆ ಕಾಮಗಾರಿ ಮಾಡುವಾಗಲೇ ನದಿಯನ್ನು ಛಿದ್ರ ಮಾಡಿದ್ದಾರೆ. ಯಾವ ನದಿಯ ಪಶ್ಚಿಮ ಘಟ್ಟದಲ್ಲಿ ಮಳೆ ನೀರು ಇಂಗಿತ ಆಗಬೇಕು, ನೀರಿನ ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೇವೆ, ಮಳೆ ಇಳುವರಿ ಪ್ರದೇಶ ಅಂತ ಹಿಡಿದಿಟ್ಟುಕೊಳ್ಳುವಂತ ಪ್ರದೇಶವನ್ನು ಇವರು ಕಾಮಗಾರಿ ಮೂಲಕ ಎಲ್ಲ ಛಿದ್ರ ಮಾಡಿ ಎಲ್ಲ ಚಿತ್ರಣ ಮಾಡಿ ಅಲ್ಲಿ ಡ್ಯಾಮು, ಪೈಪ್ ಲೈನು, ಇನ್ನೇನೋ ಬಿಲ್ಡಿಂಗು, ಇನ್ನೇನೋ ಕಾಮಗಾರಿ ಮಾಡಿಕೊಂಡು ಈಗ ಮಳೆಗಾಲದಲ್ಲೇ ಅವರಿಗೆ 24 TMC ನೀರು ಸ್ಟೋರೇಜ್ ಆಗ್ತಾ ಇಲ್ಲ. ಈ ಪ್ರಕಾರ ನೋಡಿ, ಈಗ ಬಯಲುಸೀಮೆಯವರು ನಿರೀಕ್ಷೆ ಮಾಡೋದು ಸಹಜ, ಅಲ್ಲಿಯ ಸಮಸ್ಯೆಗಳಿಗೆ ಎತ್ತಿನ ಹೊಳೆ ನೀರು ಬರೆಸ ನಿರೀಕ್ಷೆ ಮಾಡೋದು ಸಹಜ. ಆದರೆ ಈ 14 ವರ್ಷ ಇವರ ವ್ಯವಸ್ಥೆಗಳಿಂದ ಈಗ ಬಯಲುಸೀಮೆಯವರಿಗೂ ಖಾತ್ರಿಯಾಗಿದೆ. ಒಂದು ನಿಮಿಷ ಸರ್. ಸರ್ ಲಕ್ಷ್ಮೀನಾರಾಯಣ ಸರ್ ಹೇಳಿ ಸರ್. ಈಗ ನಮ್ಮ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಇರುವಂಥ ಒಂದು ಯೋಚನೆ, ಈಗ ನಮ್ಮ ದಿನೇಶ್ ಹೊಳ್ಳ ಸರ್ ಹೇಳಿರುವ ಹಾಗೆ ಇನ್ನು ಮುಂದಕ್ಕೆ ಮಳೆಯ ಪ್ರಮಾಣ ಕೂಡ ಕಡಿಮೆ ಆಗುವಂಥ ಒಂದು ಅಪಾಯ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ ವಿಷಯವನ್ನು ನೀವು ಯಾವ ರೀತಿ ವಿಶ್ಲೇಷಿಸ್ತೀರಿ? ಯಾಕೆಂತ ಹೇಳಿದರೆ ಮೊದಲು ಇದ್ದಂಥದ್ದು ನೇತ್ರಾವತಿ ನದಿ ತಿರುವು ಯೋಜನೆ, ಅದು ಕ್ರಮೇಣವಾಗಿ ಇದೀಗ ಎತ್ತಿನ ಹೊಳೆ ಯೋಜನೆ ಎನ್ನುವಂಥ ಒಂದು ಸ್ವರೂಪವನ್ನು ಪಡ್ಕೊಂಡಿರುವಂಥದ್ದು. ನಿಮ್ಮ ವಿಶ್ಲೇಷಣೆಯ ಪ್ರಕಾರ ನೀವು ಇದಕ್ಕೆ ಒಂದು ಯಾವ ರೀತಿಯ ವಿಶ್ಲೇಷಣೆಯನ್ನು ಕೊಡ್ತೀರಿ ಸರ್? ಶಿವಪ್ರಸಾದ್, ಈಗಾಗಲೇ ಏನು ನಮ್ಮ ಪರಿಸರ ಹೋರಾಟಗಾರರಾಗಿರುವಂತಹ ಏನು ದಿನೇಶ್ ಹೊಳ್ಳ ಅವರು ಹೇಳಿದ್ರು, ಇದೊಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಏನು ಬರಪೀಡಿತ ಪ್ರದೇಶಗಳಿಗೆ ಏನು ನೀರುಣಿಸುವಂತಹ ಯೋಜನೆ ಇದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಈ ಒಂದು ನದಿಗಳ ಜೋಡಣೆ ಅನ್ನುವಂಥದ ಪರಿಕಲ್ಪನೆ ಇದೆ. ಅದು ಕೇಂದ್ರ ಸರ್ಕಾರದ ಯೋಜನೆ ಕೂಡ ಹೌದು. ಹಾಗಾಗಿ ರಾಜ್ಯ ಕೂಡ ಇದಕ್ಕೆ ಕೈ ಹಾಕಿದೆ. ಒಂದೇದಾಗಿ ಏನಂತಂದ್ರೆ, ಪಶ್ಚಿಮ ಘಟ್ಟದಲ್ಲಿ ಏನು ಈಗಾಗಲೇ ಹೊಳ್ರು ಹೇಳಿದ್ರು 4 ಉಪನದಿಗಳು, ಅದರಲ್ಲಿ ಒಂದೇದಾಗಿ ಎತ್ತಿನ ಹೊಳೆ ಇರ್ಬೋದು, ಕಾಡುಮನೆ ಹೊಳೆ ಇರ್ಬೋದು, ಕರಿಹೊಳೆ ಇರ್ಬೋದು, ಇದರಲ್ಲೆಲ್ಲ ಸರ್ಕಾರದ ಯೋಚನೆ ಅಂತ ಅಂದ್ರೆ ಒಂದು 24 TMC ನೀರನ್ನ ನಾವೇನಾದ್ರೂ ತಿರುಗಿಸಿದ್ರೆ ಬರಪೀಡಿತ ಪ್ರದೇಶಗಳಿಗೆ ಕುಡಿಯುವ ನೀರಿಗೆ ಕೊಡಬಹುದು ಅಂತ. ಆದ್ರೆ ಇವತ್ತು ಒಂದು ವಿಚಾರದಲ್ಲಿ ಕುಡಿಯುವ ನೀರು ಬಿಟ್ಟು ಅದನ್ನ ಕೈಗಾರಿಕೆ ಕೊಡುವಂತದ್ದು, ಪೀಣೆ ಕೊಡುವಂತದ್ದು ಏನೇನೋ ಯೋಜನೆಗಳು ಬರ್ತಾ ಇದೆ. ಎರಡನೇದಾಗಿ ಮತ್ತೆ ಇದರಿಂದ ಯಾರಿಗೆ ಲಾಭ ಅಂತ ಹೇಳಿದ್ರೆ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಹಾಸನ ಮುಂತಾದ ಬರಪೀಡಿತ ಪ್ರದೇಶಗಳು ಅಂತ ಹೇಳಿದ್ರು. ಅದರಲ್ಲಿ ಅವರ ಇನ್ನೊಂದು ಉದ್ದೇಶ ಏನಂತಂದ್ರೆ,
ಸುಮಾರು 527 ಕೆರೆಗಳನ್ನ ತುಂಬುವಂತದ್ದು, 6,000ಕ್ಕೂ ಅಧಿಕ ಗ್ರಾಮಗಳಿಗೆ ನೀರು ಕೊಡುವಂತದ್ದು, ಅಂದಾಜು ಸಾಧಾರಣ 60ರಿಂದ 70 ಲಕ್ಷ ಜನರಿಗೆ ಕುಡಿಯುವ ನೀರು ಕೊಡುವಂತದ್ದು, ಇಂತಹ ವಿಚಾರಗಳನ್ನ ಈ ಮಳೆಗಾಲದಲ್ಲಿರುವಂತಹ ನೀರನ್ನ ಅಲ್ಲಿ ಸಂಗ್ರಹಿಸಿ ಕೊಡುವಂತ ಒಂದು ಉದ್ದೇಶ ಆಗಿದೆ. ಪ್ರಥಮ ಹಂತದಲ್ಲಿ ಏನಂತಂದ್ರೆ 2024ರಲ್ಲಿ 24ರಲ್ಲಿ ಸೆಪ್ಟೆಂಬರ್ 6ರಂದು ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅನಿಸ್ತದೆ ನಿಂಗೆ. 6ರಂದು ಇದರ ಉದ್ಘಾಟನೆ ಆಯ್ತು. ಆದ್ರೆ ಏನಾಯ್ತು, ಕೇವಲ ಒಂದು ನನ್ನ ಅಂದಾಜು ಲೆಕ್ಕದಲ್ಲಿ ಸರ್ಕಾರ ಹೇಳುವಂತದ್ದು ದಾಖಲೆ ಪ್ರಕಾರ ನಾವು 3 TMC ನೀರನ್ನ ಸಾಗರಕ್ಕೆ ಹರಿಸಿದ್ದೇವೆ ಅನ್ನುವಂಥದ್ದು. ಎರಡನೇದಾಗಿ ಏನು ಎರಡನೇ ಹಂತದ ಪ್ರಗತಿಯಲ್ಲಿ ಅವರು ಏನು ಹೇಳ್ತಾ ಇದ್ದಾರಂತೆ, ಗುರುತ್ವ ಏನೊಂದು ಕಾಲುವೆಯನ್ನ ಅಲ್ಲಿ ಮಾಡಿದ್ದಾರೆ. ಅಂದ್ರೆ ಆಕ್ಚುಲಿ ನಮ್ಮ ಎತ್ತಿನಹೊಳೆ ಎಲ್ಲ ನಾವು ಘಟ್ಟ ಪ್ರದೇಶದ ಕೆಳಗಿದ್ದೇವೆ. ಇವರು ನೀರನ್ನ ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಿ ಮೇಲೆ ಕೊಂಡೋಗುವಂತದ್ದು. ಹಾಗಾಗಿ ಅಲ್ಲಿ ಗುರುತ್ವ ಕಾಲುವೆಯಲ್ಲಿ ಏನು ಸಾಧಾರಣ 208 ಕಿಲೋಮೀಟರ್ ಕಾಮಗಾರಿಯನ್ನ ನಾವು ಮುಗಿಸಿದ್ದೇವೆ ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ಈ ಒಂದು ಅರಣ್ಯ ಸಮಸ್ಯೆಯಿಂದ ಇದೀಗ ಕೂಡ ಅಲ್ಲಿ ಸುಮಾರು 14ರಿಂದ 16 ಕಿಲೋಮೀಟರ್ಗಳ ಒಂದು ಕಾಮಗಾರಿ ಏನಿದೆ, ಅದಕ್ಕೆ ಕೂಡ ಅವರು ಒಂದು ಅನುಮತಿಗಾಗಿ ಬಹಳಷ್ಟು ತ್ರಾಸದಾಯಕ ಕೆಲಸಗಳನ್ನು ಮಾಡಿದ ಬಳಿಕ ಇದೀಗ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಈ ಎಲ್ಲ ಅಂದಾಜು ಈವರೆಗಿನ ಅಂದಾಜು ಏನಂತಂದ್ರೆ, ಈ ಅಂದಾಜು ಏನು 10,000 ಕೋಟಿಯ ಒಳಗೆ ಇದ್ರೆ, ಇದೀಗ ಇದರ ಅಂದಾಜು ವೆಚ್ಚ 23,000 ಕೋಟಿ ರೂಪಾಯಿಗಳನ್ನ ದಾಟಿದೆ. ಇದರಲ್ಲಿ 2026ರವರೆಗೆ ನಮ್ಗೆ ಅಂಕಿಅಂಶ ದೊರಕಿರುವಂತೆ ಅವರು ಖರ್ಚು ಮಾಡಿದ್ದಾರೆ ಅಂತಕ್ಕಂತ ವಿಚಾರ ನಮ್ಗೆ ಇದೆ. ಅದೇ ರೀತಿ ಇದರ ಬಜೆಟಿನಲ್ಲಿ ಸಾಧಾರಣ 170 ಸರ್ಕಾರಕ್ಕೆ ಏನಂದ್ರೆ ಸರ್ಕಾರಕ್ಕೆ ಇದು ಅತ್ಯಂತ ಸುಲಭದ ಒಂದು ಯೋಜನೆ ಅಂತ ಹೇಳಿ ಅವ್ರಿಗೆ ಏನು ಬಹಳಷ್ಟು ಉತ್ಸಾಹದಾಗಿ ಇಳಿದ್ರು. ಬಳಿಕ ಅವರಿಗೆ ಇದರಲ್ಲಿ ನಮ್ಗೆ ಲಾಭ ಸಿಗುತ್ತಿಲ್ಲ ಅನ್ನತಕ್ಕಂತ ವಿಚಾರ ಬಂದಾಗ, ಈ ಒಂದು ಏನು ತಾವು ಭರವಸೆ ಕೊಟ್ಟಂತೆ ಪ್ರಣಾಳಿಕೆಯಲ್ಲಿ ಏನು ಚುನಾವಣೆಯ ಸಂದರ್ಭ ಅವರು ಏನೆಲ್ಲ ಪ್ರಣಾಳಿಕೆಯಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ, ಅಲ್ಲಿ ನೀರನ್ನ ಕೊಡ್ಲಿಕ್ಕೆ ಅವರು ಏನಾದ್ರೂ ಮಾಡಿ ಈ ಯೋಜನೆಯನ್ನ ಎಷ್ಟು 1,000 ಕೋಟಿ ಖರ್ಚಾದ್ರೂ ಪರವಾಗಿಲ್ಲ ಅನ್ನತಕ್ಕಂತ ವಿಚಾರದಲ್ಲಿ ಬಂದು ಇವತ್ತು ಪ್ರತಿ ಬಜೆಟ್ ನಲ್ಲಿಯೂ ನೀವು ಗಮನಿಸಬಹುದು, ಈ ಒಂದು ಎತ್ತಿನ ಹೊಳೆ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಮೀಸಲಿರುವುದನ್ನ ನಾವು ಕಂಡಿದ್ದೇವೆ. ಹಾಗಾಗಿ ಈಗಿನ ಪ್ರಸ್ತುತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಎತ್ತಿನ ಹೊಳೆ ವಿಚಾರದಲ್ಲಿ ಏನಿದೆ, ಅದು ಇದುವರೆಗೆ ಯಶಸ್ಸು ಕಂಡಿಲ್ಲ ಮತ್ತು ಪೂರ್ಣ ಪ್ರಮಾಣದಲ್ಲಿ ಅದು ಜಾರಿಯಾದ ನಂತರ ಎಷ್ಟು ಯಶಸ್ವಿ ಆಗ್ತದೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಖಂಡಿತ ಸರ್, ಮಾತಾಡ್ತೇನೆ ಸರ್, ಲೈನಲ್ಲಿ ಸರ್. ಈಗ ಅವರು ಹೇಳಿರುವ ಹಾಗೆ ಒಂದು ಬದಿಯಲ್ಲಿ ಲಾಭ ಅಂತೇಳಿ, ಆದರೆ ನಮಗೆ ಕರಾವಳಿಗೆ ಆಗುವಂಥ ಒಂದು ನಷ್ಟ ಮತ್ತು ನಾವು ಎದುರಿಸುವಂಥ ಸಮಸ್ಯೆಗಳು ಯಾವ ರೀತಿಯಲ್ಲಿ ಇರ್ಬೋದು ಸರ್ ಈ ಎತ್ತಿನಹೊಳೆ ಯೋಜನೆಯ ಬಗ್ಗೆ? ಈಗ ನೋಡಿ, ಕರಾವಳಿಗೆ ಈಗ ನೇತ್ರಾವತಿ ಅಥವಾ ಎತ್ತಿನಹೊಳೆ ಯೋಜನೆ ಈಗ ಕಾಮಗಾರಿ ಆಗುವ ಹಂತದಲ್ಲೇ ನಮ್ಗೆ ಇವತ್ತು ಮಳೆ ಇಲ್ಲ. ಹೌದು ಅಲ್ಲ, ರಾಜ್ಯದಾದ್ಯಂತ ಮಳೆ ಇಲ್ಲ, ಅದು ಬೇರೆ ವಿಷಯ. ಹೌದು. ಆದ್ರೆ ನಮ್ಗೆ ಈಗ ನಾನು ಆಗ್ಲೇ ಹೇಳಿದಾಗೆ ಈ ಯೋಜನೆಯನ್ನು ನಾವು ಏನ್ ಮಾಡ್ತೇವೆ, ನಮ್ಮ ವ್ಯವಸ್ಥೆ 2 ಜಿಲ್ಲೆ ನಡುವೆ ಘರ್ಷಣೆ ತರ್ತಾ ಇದೆ. ನಾನು ಆಗ್ಲೇ ಹೇಳಿದೆ, ಇದು ನೀರು ಕೊಡೋದಕ್ಕೆ ವಿರೋಧ ಅಲ್ಲ. ಆದ್ರೆ ನೇತ್ರಾವತಿಯಲ್ಲಿ ಆಗ್ಲಿ ಎತ್ತಿನಹೊಳೆಯಲ್ಲಿ ಆಗ್ಲಿ ಇವರು ಹೇಳಿದಷ್ಟು ನಿರೀಕ್ಷಿತ ನೀರು ಉಂಟು ಅಂತ ಹೇಳಿ ಆದ್ರೆ ನಾವು ಅದಕ್ಕೆ ಜೈಕಾರ ಹಾಕ್ತೇವೆ. ಆಮೇಲೆ ಪಶ್ಚಿಮ ಘಟ್ಟಕ್ಕೆ ಯಾವುದೇ ಸಮಸ್ಯೆ ಆಗುದಿಲ್ಲ ಅಂತ ಹೇಳಿ ಕೊಡ್ತೇವೆ. ಅಷ್ಟು ನಿರೀಕ್ಷಿತ ಮಟ್ಟ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ಖಂಡಿತ ಸಿಗುದಿಲ್ಲ. ಯಾಕಂದ್ರೆ ನಾವು ಯೋಜನಾ ವ್ಯಾಪ್ತಿ ಪ್ರದೇಶದಲ್ಲಿ ಚಾರಣ ಹೋಗಿ ಸುತ್ತಾಡಿದವರು, ಎಲ್ಲ ಪ್ರದೇಶ ನೋಡಿದ್ದೇವೆ. ಅಲ್ಲಿ 20 ವರ್ಷ ಹಿಂದಿನ ಮಳೆಗಾಲಕ್ಕೂ ಈಗಿನ ಮಳೆಗಾಲಕ್ಕೂ ಮಳೆ ನೀರು ಹಿಡಿತ ಆಗುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ಇವ್ರು ಏನ್ ಮಾಡಿದ್ರೆ, ನಾನು ಆಗ್ಲೇ ಹೇಳಿದಾಗ ಮಳೆ ನೀರು ಇಂಗುವ ಪ್ರದೇಶವನ್ನು ನಾಶ ಮಾಡಿ ಇವರು ಇನ್ಫ್ರಾಸ್ಟ್ರಕ್ಚರ್ಗೆ ಮಾತ್ರ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಅವರು ಡ್ಯಾಮ್ ಕಟ್ಟಿದ್ದು, ಬಿಲ್ಡಿಂಗ್ ಹಾಕಿದ್ದು, ಅದು ಕಟ್ಟಿದ್ದು. ಈಗ ಇಷ್ಟೆಲ್ಲ ಮಾಡಿ ಈಗ 24,000 ಕೋಟಿ, ಇಷ್ಟು 1,000 ಕೋಟಿ ಖರ್ಚು ಮಾಡಿ ಕೊನೆಗಿದು ಬಯಲುಸೀಮೆಗೂ ನೀರಿಲ್ಲ, ಕರಾವಳಿಗೂ ನೀರಿಲ್ಲ ಅಂತ ಆದ್ರೆ ಒಂದು ನದಿಯನ್ನೇ ಹತ್ಯೆ ಮಾಡಿದಾಗ ಆಗ್ತದೆ. ಒಂದು ಇನ್ನೊಂದಾಗಿ ಎರಡನೇ, ಈಗ ನೋಡಿ ಅವರು ಇಷ್ಟು ವರ್ಷ ಹೇಳಿದಂಥದ್ದು ಕುಡಿಯುವ ನೀರಿನ ಯೋಜನೆ ನಾವು ಕೋರ್ಟಲ್ಲಿ ಮಾಡೋದು ಅವ್ರು ಹೇಳಿದಂತ ಕುಡಿಯುವ ನೀರಿನ ಯೋಜನೆ ಅಂತ ಈಗ ನಿಧಾನವಾಗಿ ಹೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರಕ್ಕೆ ಕೂಡ. ಹಾಗಾದ್ರೆ ಇಷ್ಟು ವರ್ಷ ಸುಳ್ಳು ಹೇಳಿದಾಗಾಯ್ತು, ಮೋಸ ಮಾಡಿದಾಗಾಯ್ತು. ಜನತೆಗೆ ಮೋಸ ಮಾಡಿದ್ರು, ಅಲ್ಲಿಯ ಜಿಲ್ಲೆಗಳಿಗೆ ಮೋಸ ಮಾಡಿದ್ರು. ಈ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿದಾಗಾಯ್ತು ಇವ್ರಿಗೂ. ಈಗ ಲಕ್ಷ್ಮೀನಾರಾಯಣ ಸರ್ ಹೇಳುವಾಗ ಇದರಿಂದ ಕೈಗಾರಿಕೆ
ಕೈಗಾರಿಕಾ ಯೋಜನೆಗಳಿಗೆ ಕೂಡ ನೀರನ್ನು ಕೊಡುವಂತ. ನಾನು 2012 ಹೇಳಿದ್ದೆ, ಇದು ಬ್ಯಾಂಗ್ಳೂರಿನ ಇಂಡಸ್ಟ್ರಿಯಲ್ ಮಾಫಿಯಾ. ಇದು ಕರಾವಳಿ ಬಯಲುಸೀಮೆಗೆ ಕೊಡುವ ನೀರಿನ ಯಾವುದೇ ವ್ಯವಸ್ಥೆ ಇದರಲ್ಲಿಲ್ಲ. ಯಾಕೆಂದ್ರೆ ಈಗ ಅವರು ಮಾಡಿದ ಕಾಮಗಾರಿ ವ್ಯವಸ್ಥೆಗಳೊಳಗೆ ಅಲ್ಲಿ ಬೆಂಗಳೂರು ಗ್ರಾಮಾಂತರದವರೆಗೆ ಅವರು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಮುಂದಕ್ಕೇನು ಮಾಡಲಿಲ್ಲ. ಯಾಕಂದ್ರೆ ಈಗ ಬ್ಯಾಂಗ್ಳೂರು ತುಂಬಾ ಬೆಳೀತಾ ಉಂಟು, ಫಾಸ್ಟ್ ಗ್ರೋಯಿಂಗ್ ಸಿಟಿ. ಅಲ್ಲಿ ಎಲ್ಲವೂ ಸಿಗ್ತದೆ ಹಣ ಕೊಟ್ಟರೆ. ಆದ್ರೆ ಅವರಿಗೆ ಕೇವಲ ಈಗ ಸಿಗದೇ ಇರುವುದು ಹೇಳಿದ್ರೆ ಒಂದು ನೀರು, ಒಂದು ಎಲೆಕ್ಟ್ರಿಸಿಟಿ. ಇದು ಎರಡಕ್ಕೆ ಎಲ್ಲಿಂದಾದ್ರೂ ಯಾವ್ದಾದ್ರು ನದಿಯನ್ನು ಏನಾದ್ರೂ ಮಾಡಿ ಎಲೆಕ್ಟ್ರಿಸಿಟಿ ತನ್ನಿ, ಇದು ಬ್ಯಾಂಗ್ಳೂರು ಇಂಡಸ್ಟ್ರಿಗೆ ಹೋಗುವಂಥದ್ದು. ಯಾಕೆಂತ ಹೇಳಿದ್ರೆ ಇವರಿಗೆ ಬಯಲುಸೀಮೆಗೆ ಇದ್ರೆ ನೀರು ಕೊಟ್ಟು ಇವರಿಗೆ ಏನಾಗುವಂಥದ್ದಿಲ್ಲ, ನೀರು ಹೋಗುವಂಥದ್ದಿಲ್ಲ. ಅದು ಅವರಿಗೆ ಈಗಾಗಲೇ ಮೊದಲೇ ಅರ್ಥ ಆಗಿದೆ. ಈಗ ಬ್ಯಾಂಗ್ಳೂರು ಇಂಡಸ್ಟ್ರಿಗೋಸ್ಕರ ಯೋಜನೆ ಜೀವಂತವಾಗಿರಬೇಕು. ಅದಕ್ಕೋಸ್ಕರ ಬಜೆಟ್ ಅಲ್ಲಿ ಸಾವಿರ ಕೋಟಿಯನ್ನು ಹಣ ವೇಸ್ಟ್ ಮಾಡಿಕೊಂಡು ಆಚಿಂದ ನದಿಯನ್ನು ಹತ್ಯೆ ಮಾಡ್ತಾ ಇದ್ದಾರೆ, ಜನರಿಗೂ ಮೋಸ ಮಾಡ್ತಾ ಇದ್ದಾರೆ. ಎಲ್ಲಾ ವಿಚಾರದಲ್ಲಿ ಇದರ ಒಳಸಂಚು ಈಗ ಅರ್ಥ ಆಗ್ತಾ ಇದೆ. ಮಾತಾಡ್ಬೋದು. ಲಕ್ಷ್ಮೀನಾರಾಯಣ ಸರ್, ಈಗ ನಮ್ಮ ದಿನೇಶ್ ಹೊಳ್ಳ ಸರ್ ಹೇಳಿರುವ ಹಾಗೆ ನಾವೊಂದು ಇದಕ್ಕೆ ನೋಡಿ, ಇದು ಒಂದು ನೀರಿಡಿಸುವ ಯೋಜನೆಯೋ ಅಥವಾ ಇದು ಒಂದು ರಾಜಕೀಯ ಯೋಚನೆ ಎನ್ನುವಂಥದ್ದು ಅವರ ಮಾತಿನಲ್ಲಿ ನಮಗೆ ವ್ಯಕ್ತವಾಗುವಂಥದ್ದು. ಏಕೆಂತಂದು ಹೇಳಿದರೆ ಮೂಲಭೂತ ಸೌಕರ್ಯ ಬೇಕಾಗುವಂಥದ್ದು ಕುಡಿಯುವ ನೀರು. ಇದೀಗ ಕುಡಿಯುವ ನೀರಿನ ಬಗ್ಗೆ ವಿಷಯ ಅಲ್ಲ, ಬದಲಾಗಿ ಕೈಗಾರಿಕೆಗಳಿಗೆ, ಕಮರ್ಷಿಯಲ್ ಉಪಯೋಗಗಳಿಗೆ ಉಪಯೋಗವಾಗುವಂಥದ್ದು ಎನ್ನುವಂಥದ್ದು ಅವರ ಅಭಿಪ್ರಾಯ. ಸದ್ಯಕ್ಕೆ ಇದು ಹೇಗೆ ನೀರುಣಿಸುವ ಯೋಜನೆ ಅಂತ ಹೇಳಿದರೆ ಸರಿ, ಅದೇ ರಾಜಕೀಯ ಲಾಭಕ್ಕೋಸ್ಕರ ಮಾಡುವ ಯೋಚನೆ ಅಂತ ಆದರೆ ಇದಕ್ಕೆ ನಾವು ಯಾವ ರೀತಿಯ ವಿಶ್ಲೇಷಣೆಯನ್ನು ಕೊಡಬಹುದು ಸರ್? ಬರ ಮತ್ತು ಪರಿಸರದ ನಡುವಿನ ದೊಡ್ಡ ಚರ್ಚೆ ಅಂತ ಕೂಡ ಇದನ್ನ ಹೇಳ್ಬೋದು. ಒಂದನೇದಾಗಿ ಸರ್ಕಾರ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಅಂತ ಹೇಳ್ತಾ ಇದ್ರೆ, ಪಶ್ಚಿಮ ಘಟ್ಟದ ಉಳಿವು ಮತ್ತು ನೀರಿನ ಲಭ್ಯತೆಯನ್ನ ಕೂಡ ನಾವು ಲೆಕ್ಕಾಚಾರವನ್ನ ಅವರು ಪ್ರಶ್ನಿಸ್ತಾ ಇದ್ದಾರೆ. ಯಾರು? ನಮ್ಮ ಹೋರಾಟಗಾರರು. ಅವರಂದ್ರೆ ಆ ಕಾಡು ಬೆಟ್ಟ ಇದರಲ್ಲಿ ಬಹಳಷ್ಟು ಸ್ಥಳೀಯರೊಂದಿಗೆ, ಕಾಡು ಜನರೊಂದಿಗೆ ಆ ಪ್ರದೇಶಗಳನ್ನ ಸುತ್ತಿ ಬಳಸಿ ಬಂದವರು. ಅಂತ ಸಂದರ್ಭದಲ್ಲಿ ಈ ಒಂದು ಏನು ರಾಜ್ಯ ಸರ್ಕಾರದ ಅಧಿಕಾರಿಗಳೇನಿದ್ದಾರೆ, ಒಂದು ಅವರೊಂದು ಲೆಕ್ಕಾಚಾರ ಮಾಡೋದಕ್ಕೂ ನೈಜವಾಗಿ ಸ್ಥಳದಲ್ಲಿ ಬಹಳಷ್ಟು ಅಲ್ಲಿ ಒಂದು ಓಡಾಟವನ್ನ ಮಾಡಿ ಅಲ್ಲಿ ಒಂದು ಯಾವ ರೀತಿಯಲ್ಲಿ ಮಳೆಗಾಲದಲ್ಲಿ ನೀರು ಇರ್ತದೆ, ಬೇಸಿಗೆ ಕಾಲದಲ್ಲಿ ನೀರು ಇರ್ತದೆ ಅಂತದನ್ನೆಲ್ಲ ವಿಚಾರವನ್ನ ಮಾಡಿ ಬಹಳಷ್ಟು ಪರಿಸರವಾದಿಗಳು ಕೂಡ ತಮ್ಮದೇ ಆದ ಒಂದು ವರದಿಯನ್ನು ಅವರು ಸಿದ್ಧಪಡಿಸಿಕೊಂಡಿರ್ತಾರೆ. ಈಗ ಸರ್ಕಾರ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಒಂದನೇದಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಏನು ಜನರ ಪ್ರತಿಕ್ರಿಯೆ ಏನಂತಂದ್ರೆ, ನಮ್ಗೆ ನೀರು ಬಂದ್ರೆ ಒಳ್ಳೆ, ಆದ್ರೆ ನಮ್ಮ ಪರಿಸರದ ಅರಣ್ಯನಾಶ ಮತ್ತು ಮರಗಳ ಕಡಿತದಿಂದ ಇರುವಂತಹ ನೀರಿನ ಲಭ್ಯತೆ ಕೂಡ ಬಹಳಷ್ಟು ಕಡಿಮೆ ಆಗ್ತದೆ ಅನ್ನತಕ್ಕಂತ ಅವರು. ಎರಡನೇದಾಗಿ ಕೇವಲ ಮರ ಕಡಿತ ಮಾತ್ರ ಅಲ್ಲ, ಅದರಲ್ಲಿ ಬಹಳಷ್ಟು ಜಾತಿಯ ಈ ನಮ್ಮ ಪಶ್ಚಿಮ ಘಟ್ಟ ಅಂದ್ರೆ ಬಹಳಷ್ಟು ವಿಶೇಷವಾದ ಸೂಕ್ಷ್ಮ ಪರಿಸರ ಕೈಯ ಒಂದು ಪ್ರದೇಶಗಳಲ್ಲಿ ಒಂದು ಅನ್ನುವಂಥದ್ದನ್ನ ನಾವು ಗುರುತಿಸಿಕೊಂಡಿದ್ದೇವೆ. ಅದರಲ್ಲಿ ಬಹಳಷ್ಟು ಬಗೆಯ ಸಸ್ಯರಾಶಿಗಳಿದ್ದಾವೆ, ಅದು ಬೇರೆ ಕಾಡಲ್ಲಿ ಸಿಗದಿರುವಂತಹ ಒಂದು ಸಸ್ಯರಾಶಿಗಳು ಕೂಡ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಕಾಣಬಹುದು. ಮತ್ತೆ ಇತ್ತೀಚೆಗೆ ಈ ಮಡಿಕೇರಿ ಭಾಗದಲ್ಲಿ ಆಗಿರತಕ್ಕಂತ ಒಂದು ಭೂಕುಸಿತ ಒಂದು ನೋಡಿ, ಯಾವಾಗ ಒಂದು ಬೆಟ್ಟಗಳನ್ನ ಒಂದು ತಮ್ಮ ರೆಸಾರ್ಟ್ಗಳ ಹಾವಳಿಯಿಂದಲ್ಲಿ ಏನು ಬೆಟ್ಟದ ತುದಿಯನ್ನ ಅಗ್ರು ಭೂಕುಸಿತ ಇದು ಬಹಳಷ್ಟು ಪ್ರಾಣಹಾನಿ. ಇದೀಗ ವಿಚಾರಕ್ಕೆ ಬಂದಾಗ ನೀವು ಗಮನಿಸಬಹುದು, ಕೇವಲ ಎತ್ತಿನ ಹೊಳೆ ಮಾಡಬೇಕಾದ್ರೆ ಮನುಷ್ಯ ಕಾಸಿ ಹಿಡ್ಕೊಂಡು ಹೋಗುವಂತಗಳಲ್ಲ, ಇದು ಬಹಳಷ್ಟು ಬೃಹತ್ ಯಂತ್ರಗಳನ್ನ ಅವರು ಕೊಂಡೋಗಬೇಕಾಗ್ತದೆ, ಅದಕ್ಕೆ ದಾರಿ ಮಾಡಬೇಕಾಗ್ತದೆ. ಈ ಬಹಳಷ್ಟು ಪ್ರದೇಶವನ್ನ ಅವರು ಅರಣ್ಯವನ್ನ ಕಡಿಬೇಕಾಗ್ತದೆ, ರಸ್ತೆಗಳನ್ನ ಮಾಡಬೇಕಾಗ್ತದೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಬಂದಾಗ ಸರ್ಕಾರ ಹೇಳುವಂತದ್ದು ಏನು, ನಾವು ಕುಡಿಯುವ ನೀರಿಗಾಗಿ ಖರ್ಚು ಮಾಡಿದ್ದೇವೆ ಅನ್ನುವಂಥದ್ದು. ಆದ್ರೆ ಇದೀಗ ಪ್ರಸ್ತುತ ವಿಚಾರದಲ್ಲಿ ಪರಿಸರವಾದಿಗಳ ವಾದ ಏನಾಗುತ್ತೆ, ಹೆಚ್ಚು ನೀರು ಬರುವಂತದ್ದು ಸಿಗುವುದಿಲ್ಲ ಅನ್ನತಕ್ಕಂತ ವಿಚಾರ ಕೂಡ ಅವರಿದೆ. ಇದೀಗ ಕಳೆದ ಜುಲೈಯಲ್ಲಿ ನಾವೊಂದು ನೀರಿನ ಲಭ್ಯತೆಯನ್ನ ಈಗ ನಾವು ಪರಿಶೀಲಿಸಿದಾಗ ಲಭ್ಯತೆಯನ್ನ ಪರಿಗಣಿಸಿದಾಗ ಕೇವಲ ಈ ಒಂದು ಜೂನ್ ಏನು ಕಳೆದ ಇದೀಗ ಜುಲೈ ಬಂತಲ್ಲ, ಜೂನ್ 25ರವರೆಗೆ ನಮ್ಮ ಇನ್ನೋರ್ವ ಪರಿಸರ ಹೋರಾಟಗಾರರಾದಂತ ಶಶಿಧರ್ ಶೆಟ್ಟಿ ಅವರು ಏನು ಒಂದು ಸಂಗಮಕ್ಕೆ ಹೋಗಿದ್ರು, ಅಲ್ಲಿಯ ನೇರ ಈ GPS ಚಿತ್ರಗಳನ್ನ ವಿಡಿಯೋಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಅಲ್ಲಿ ನೀರೇ ಇರಲಿಲ್ಲ. ಮಳೆಗಾಲದ ಆರಂಭದಲ್ಲಿ ಇಂಥ ಪರಿಸ್ಥಿತಿ ಆದ್ರೆ ಇವರು ಈ ಬಾರಿ ಎಲ್ಲಿನಾದ್ರೂ ಕೂಡ ಈ ಒಂದು ಸಣ್ಣ ಹೊಳೆಯಲ್ಲಿ ಸಿಕ್ಕಂತ ನೀರಿಗೆ ಇದೊಂದು ಸ್ಪಷ್ಟ ನಿದರ್ಶನ. ಎಷ್ಟು ಸಿಗ್ತದೆ ಅನ್ನತಕ್ಕಂಥದ್ದು ಅವರು ಈಗಲೇ ಅರಿತುಕೊಂಡ್ರೆ ಒಳ್ಳೇದು ಅನ್ನತಕ್ಕಂಥ ವಿಚಾರವನ್ನ ಪರಿಸರವಾದಿ ಹೋರಾಟಗಾರರು ಈ ಹಿಂದಿನಿಂದಲೇ ಹೇಳ್ತಾ ಬರ್ತಾ ಇದ್ರು.
ಆದ್ರೆ ಸರ್ಕಾರ ಏನು ನಾವು ನೇರವಾಗಿ ಸಮುದ್ರಕ್ಕೆ ಹೋಗುವ ನಾವು ತಡೆ ಹಿಡಿತೀವಿ, ಅದನ್ನ ಗುರುತ್ವಾಕರ್ಷಣೆಯ ಮೂಲಕ ಮೇಲೆ ಕೊಂಡೋಗ್ತೀವಿ, ಅದನ್ನ ಬರಪೀಡಿತ ಜನರಿಗೆ ಕೊಡ್ತೇವೆ ಅನ್ನತಕ್ಕಂಥದ್ದು. ಅದು ಇದರಲ್ಲಿ ಎಷ್ಟು ರಾಜಕೀಯ ಇದೆ ಅನ್ನೋದು ನನ್ಗೆ ಗೊತ್ತಿಲ್ಲ. ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಡಳಿತ ಬಂದಾಗ್ಲೂ ಕೂಡ ಅದಕ್ಕೆ ಹಣವನ್ನ ಮೀಸಲಿಟ್ಟಿತ್ತು. ವೀರಪ್ಪ ಮೊಯ್ಲಿ ಅವರು ಆರಂಭ ಮಾಡಿದ್ರು. ಅದ ಮೇಲೆ ಕಾಂಗ್ರೆಸ್ ಕೂಡ ಇದಕ್ಕೆ ಇದು ಬಂತು. ಮತ್ತೆ ಜಾತ್ಯತೀತ ಜನತಾದಳ ಇರ್ಬೋದು, ಅವ್ರಿಗೂ ಕೂಡ ಈ ಒಂದು ವೋಟ್ ಶೇರ್ ಇರೋದ್ರಿಂದ ಯಾರು ಕೂಡ ವಿರೋಧ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಕೇವಲ ನಮ್ಮ ಪಶ್ಚಿಮ ಘಟ್ಟದ ಕೆಳಭಾಗದ ಜನತೆ, ಹಾಸನ ಸಕಲೇಶ್ಪುರದ ಭಾಗದ ಜನರು, ಈ ಪರಿಸರ ಹೋರಾಟಗಾರರು ಮತ್ತೆ ರಾಜ್ಯದಾದ್ಯಂತ ಪರಿಸರ ಹೋರಾಟಗಾರರು ಈ ಒಂದು ವಿಚಾರಕ್ಕೆ ತೀವ್ರವಾದ ವಿರೋಧವನ್ನ ವ್ಯಕ್ತಪಡಿಸಿ ಹಗಲಿರುಳು ಹೋರಾಟವನ್ನ ಮಾಡಿದ್ರು. ಆದ್ರೆ ಫಲಿತಾಂಶ ಏನು ಬರದಿದ್ರು ಕೂಡ ಕೊನೆಯದಾಗಿ ಇದೀಗ ವಾಸ್ತವ ಏನಂತ ಅಂದ್ರೆ ಹಣವೇ ಕೇವಲ ದುರುಪಯೋಗ ಆಗ್ತಾ ಇದೆ ಅನ್ನತಕ್ಕಂಥದ್ದು ಎಲ್ರಿಗೆ ತಿಳಿದಿರುವಂತ ವಿಚಾರ. ಅದು ಈಗ ಎಲ್ಲರ ಗಮನಕ್ಕೂ ಬರ್ತಾ ಇದೆ ಅನ್ನುವಂಥದ್ದು ಪರಿಸರ ಹೋರಾಟಗಾರರು ಒಂದು ಅಭಿಪ್ರಾಯ.